ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವ ಡಾಕ್ಟರ್ ಜಿ ಪರಮೇಶ್ವರ್ ನಾಮಪತ್ರ ಸಲ್ಲಿಸಲು ಸರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ವೇಳೆ ನಾಮಪತ್ರ ಸಲ್ಲಿಸಲು ಪಾವತಿಸಬೇಕಾದ ಹಣವನ್ನು ಕಾರ್ಯಕರ್ತರೇ ಪರಮೇಶ್ವರ್ ಅವರಿಗೆ ದೇಣಿಗೆಯಾಗಿ ನೀಡಿದ್ದಾರೆ. ಪುರವರ ಗ್ರಾಮಕ್ಕೆ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರು ನೀವು ನಮ್ಮದೇ ಹಣದಲ್ಲಿ ನಾಮಿನೇಷನ್ ಹಾಕಬೇಕು ಎಂದು ಒತ್ತಾಯಿಸಿ ಹಣ ನೀಡಿದರು. ಸುಮಾರು 100ಕ್ಕೂ ಅಧಿಕ ಕಾರ್ಯಕರ್ತರು ನಾಮಿನೇಷನ್ ದಿನ ನಾವು ಬರ್ತೇವೆ ಎಂದು ಪರಮೇಶ್ವರ್ ಅವರಿಗೆ ವಿಶ್ವಾಸ ತುಂಬಿದರು. ಕಾರ್ಯಕರ್ತರ ಪ್ರೀತಿ ಅಭಿಮಾನವನ್ನು ಕಂಡು ಪರಮೇಶ್ವರ್ ಅವರು ಭಾವುಕರಾದರು. ಒಂದು 5 ನಿಮಿಷ ಮಾತಾಡ್ಬಿಡ್ಲಿ ಬೇಗ. ಶತಮಾನಂ ಭವತಿ ಶತಾಯುಷ್ ಪುರುಷಶ್ಚತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ರೋಚನೋತ್ತಮಾನ ಶೋಭನೋ ಶೋಭಮಾನಸ್ಯ ಕಲ್ಯಾಣಃ ಸಕಲ ಕಾರ್ಯ ಫಲಸಿದ್ಧಿರಸ್ತು. ಜಯಶೀಲ ನಿಮ್ಗೆ ಯಾವತ್ತೂ ಇದ್ದೇ ಇರುತ್ತೆ. ನಿಮ್ಗೆ ದೇವರ ಆಶೀರ್ವಾದ ಖಂಡಿತ ಇರುತ್ತೆ. ಸಾಕು ಅವರೇ ಆತ್ಮೀಯ ಎಲ್ಲ ಮುಖಂಡರುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಇವತ್ತು ಕಾರ್ಯಕ್ರಮ ನಾವು ಭಾಷಣ ಮಾಡೋದಕ್ಕಾಗಲಿ ಅಥವಾ ಬೇರೆ ಬೇರೆ ಉದ್ದೇಶಕ್ಕಾಗಲಿ ಕರೆದಿದ್ದಲ್ಲ. ಈ ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶ, ನಾವು 19ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ಯಾವ ರೀತಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು, ಈ 3 ಪಂಚಾಯಿತಿಗಳಿಂದ ತಾವು ಎಷ್ಟು ಸಂಖ್ಯೆಯಲ್ಲಿ, ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಅದಕ್ಕೆ ನಾವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತೇಳಿ ಒಂದು ಕಾರಣ. ಎರಡನೇದು, ನಮ್ಮ ಬೂತ್ಗಳಲ್ಲಿ, ನಮ್ಮ ಪಂಚಾಯಿತಿಗಳಲ್ಲಿ ಚುನಾವಣೆಯನ್ನ ನಾಳೆಯಿಂದ ಯಾವ ರೀತಿ ಮಾಡಬೇಕು. ಈ 2 ಕಾರಣಕ್ಕೆ ನಾನು ತಮ್ಮನ್ನ ಇಲ್ಲಿಗೆ ಬರಮಾಡ್ಕೊಂಡಿದ್ದೇನೆ. ಈಗಾಗಲೇ ನಮ್ಮ ಮುಖಂಡರುಗಳು ನಿಖಿತ್ ರಾಜ್ ಅವರು, ಶ್ರೀನಿವಾಸ್ ಮೂರ್ತಿ ಅವರು, ವೀರಪ್ಪನವರು, ರಾಜ್ಕುಮಾರ್ ಅವರು ಬಹಳ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ.